ಸುಳ್ಯ ನಗರ ಪಂಚಾಯತ್ 20 ವಾರ್ಡ್ಗಳಲ್ಲಿ ನಾಳೆ ಚುನಾವಣೆ ನಡೆಯಲಿದ್ದು ಶಾಂತಿಯುತವಾಗಿ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನ ನಡೆಸಿದ್ದು ಮತದಾನಕ್ಕೆ ಸಂಪೂರ್ಣ ಸಜ್ಜಾಗಿದೆ. ಸುಳ್ಯ ನಗರದ 20 ವಾರ್ಡ್ಗಳಲ್ಲಿ 20 ಬೂತ್ಗಳಿಗೆ ಮತಯಂತ್ರ, ಮತಗಟ್ಟೆ ಅಧಿಕಾರಿಗಳು ಮತ್ತು ಭದ್ರತಾ ಸಿಬ್ಬಂದಿಗಳ ರವಾನೆ ಕಾರ್ಯ ಸಹಾಯಕ ಚುನಾವಣಾ ಅಧಿಕಾರಿ ದೇವರಾಜ್ ಮುತ್ಲಾಜಿ ಎನ್ ಮಂಜುನಾಥ್ ನೇತೃತ್ವದಲ್ಲಿ ನಡೆಯಿತು. ಈ ಬಾರಿಯ ನಗರ ಪಂಚಾಯತ್ ಚುನಾವಣೆಯಲ್ಲಿ ಇವಿಎಂ ಬಳಕೆ ಮಾಡಲಾಗ್ತಾ ಇದೆ. ಆದರೆ ವಿವಿಪ್ಯಾಟ್ ಬಳಕೆ ಇರೋದಿಲ್ಲ. ಸುಳ್ಯ ನಗರ ಪಂಚಾಯತ್ನ 20 ವಾರ್ಡ್ಗಳಲ್ಲಿ 20 ಮತಗಟ್ಟೆಗಳನ್ನು ತೆರೆಯಲಾಗಿದೆ. ಇದಕ್ಕೆ 20 ಇವಿಎಂ ಮತ್ತು 7 ಇವಿಎಂಗಳನ್ನು ಹೆಚ್ಚುವರಿಯಾಗಿ ಇರಿಸಲಾಗಿದೆ. ಮತಯಂತ್ರದಲ್ಲಿ ಅಭ್ಯರ್ಥಿಯ ಹೆಸರು, ಭಾವಚಿತ್ರ ಮತ್ತು ಚಿಹ್ನೆ ಇರಲಿದೆ. ನೋಟಾ ಚಲಾವಣೆ ಕೂಡ ಇರಲಿದೆ. ಸುಳ್ಯ ನಗರದಲ್ಲಿ 20 ವಾರ್ಡ್ಗಳಿದ್ದು ಒಟ್ಟು 13,880 ಮತದಾರರಿದ್ದಾರೆ. 6,854 ಪುರುಷ ಮತದಾರರಿದ್ದರೆ 7,026 ಮಹಿಳಾ ಮತದಾರರು ಮತ ಚಲಾವಣೆ ಮಾಡಲಿದ್ದಾರೆ. ಮತದಾನ ಸಾಂಗವಾಗಿ ನೆರವೇರಿಸಲು ಚುನಾವಣಾ ಆಯೋಗ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಮತದಾನ ಸಾಂಗವಾಗಿ ನಡೆಯಲು ಪ್ರತಿ ಬೂತ್ಗಳಿಗೆ 4 ಭದ್ರತಾ ಸಿಬ್ಬಂದಿಗಳೊಂದಿಗೆ ತಲಾ ಒಬ್ಬರು ಪಿಆರ್ಒ, ಸಹಾಯಕ ಪಿಆರ್ಒ, 2 ಮತಗಟ್ಟೆ ಅಧಿಕಾರಿಗಳು ಅಲ್ಲದೆ 1 ಡಿ ಗ್ರೂಪ್ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. ಪ್ರತಿ ವಾರ್ಡ್ಗಳಲ್ಲಿ ಉತ್ತಮ ರೀತಿಯಲ್ಲಿ ಮತದಾನ ನಡೆಯಬೇಕು, ಮತಗಟ್ಟೆ ಅಧಿಕಾರಿಗಳು ಉತ್ತಮವಾಗಿ ಸ್ಪಂದಿಸಬೇಕು ಎಂದು ಸುಳ್ಯ ವೃತ್ತ ನಿರೀಕ್ಷಕ ಸತೀಶ್ ಕುಮಾರ್ ತಿಳಿಸಿದ್ದಾರೆ. ಕ್ಷೇತ್ರದಲ್ಲಿ ವಿಕಲಚೇತನ ಮತ್ತು ಹಿರಿಯ ನಾಗರಿಕರು ಮತದಾನ ಮಾಡಲು ಸಹಕಾರಿಯಾಗಲು ಸ್ವಯಂ ಸೇವಕರ ತಂಡ, ಅದೇ ರೀತಿ ವಿಕಲಚೇತನರಿಗೆ ಸುಲಭವಾಗಿ ಮತದಾನ ಮಾಡಲು ಅನುಕೂಲವಾಗುವಂತೆ 20 ಮತಕೇಂದ್ರಗಳಿಗೆ 1 ವೀಲ್ಚೇರ್ಗಳನ್ನು ವಿತರಿಸಲಾಗಿದೆ. ನಗರದ 20 ವಾರ್ಡ್ಗಳಿಗೆ ಚುನಾವಣೆ ನಡೆಯಲಿದ್ದು ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ತಲಾ 20 ಅಭ್ಯರ್ಥಿಗಳು, 10 ಜನ ಪಕ್ಷೇತರ ಅಭ್ಯರ್ಥಿಗಳು, ಎಸ್ಡಿಪಿಐನಿಂದ 2 ಮತ್ತು ಜೆಡಿಎಸ್ನ ಒಬ್ಬ ಅಭ್ಯರ್ಥಿ ಸೇರಿ ಒಟ್ಟು 53 ಮಂದಿ ಕಣದಲ್ಲಿ ಉಳ್ಕೊಂಡಿದ್ದಾರೆ. ಪದ್ಮನಾಭ, ವಿ4 ನ್ಯೂಸ್ 24/7 ಸುಳ್ಯ.